ಕಳೆದ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜೋಡೆತ್ತು ಅನ್ನೋ ಪದ ಸಕ್ಕ ಸೆನ್ಸೇಷನ್ ಮೂಡಿಸಿತ್ತು. ಇದೇ ಟೈಟಲ್ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತೆ ಎನ್ನುವ ಮಾತುಗಳು ಕೇಳಿಬಂದಿತ್ತು. ಹೀಗೆ ಸುದ್ದಿಯಲ್ಲಿದ್ದ ಜೋಡೆತ್ತು ಏನಾಯಿತು, ಇದರ ನಿರ್ಮಾಪಕರು ಯಾರು, ಹೀಗೆ ಒಂದಿಷ್ಟು ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಮೂಡಿರ್ಬೋದು. ಇದಕ್ಕೆ ಉತ್ತರ ನಿಮ್ಮ ಮುಂದೆ. ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ನೀಡಿದ ಪ್ರೀತಿ ಪ್ರೋತ್ಸಾಹ ಅಗಾಧ. ನಿಮ್ಮ ಬೆಂಬಲದೊಂದಿಗೆ ನಾವು ಇಲ್ಲಿಯ ತನಕ ಬಂದಿದ್ದೀವಿ. ಸಿನಿಮಾಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಇದೀಗ ನಮ್ಮದೇ ತಂಡದಿಂದ ಕೋಸ್ಟಲ್ ಪ್ಲಸ್ ಯೂಟ್ಯೂಬ್ ಚಾನಲ್ ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. ಇದರ ಮೂಲಕ ಪ್ರಪಂಚದಲ್ಲಿ ನಡೆದ ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಲು ಇಚ್ಛಿಸಿದ್ದೇವೆ. ಕೋಸ್ಟಲ್ ಕನ್ನಡಕ್ಕೆ ನೀವು ನೀಡಿದ ಪ್ರೀತಿ ಪ್ರೋತ್ಸಾಹದಂತೆ ಕೋಸ್ಟಲ್ ಪ್ಲಸ್ಗೂ ನಿಮ್ಮ ಪ್ರೀತಿ ಬೆಂಬಲ ಅತ್ಯಗತ್ಯ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ನಮಸ್ಕಾರ. ಹೌದು, ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಲ್ಲೊಬ್ಬರಾದ ರಾಮಮೂರ್ತಿ ಅವರು ಈ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ. ಈಗಾಗಲೇ ಚಿತ್ರದ ಟೈಟಲ್ ಕೂಡ ರಿಜಿಸ್ಟರ್ ಆಗಿದೆ. ಕತೆ ಔಟ್ಪುಟ್ ರೆಡಿಯಾದ ಮೇಲೆ ನಿರ್ದೇಶಕರ ಆಯ್ಕೆ ಮಾಡಲಾಗುತ್ತೆ. ಇದಾದ ಮೇಲೆ ಹೀರೋ ಆಯ್ಕೆ ಎಂದು ನಿರ್ಮಾಪಕ ರಾಮಮೂರ್ತಿಯವರು ಈ ಹಿಂದೆ ಹೇಳಿದ್ರು. ಆಲ್ರೆಡಿ ಅಪ್ರೂವಲ್ ಆಗಿದೆ. ನಮ್ದು 3ನೇ ತಾರೀಕೇನೆ ಅಪ್ರೂವಲ್ ಆಗಿದೆ. ಈ ತಿಂಗಳಲ್ಲಿ ಲೆಟ್ರ್ ಕೈಗೆ ಸಿಗ್ಬೇಕು. ಈಗ ತಗೋತೀನಿ ಲೆಟ್ರ್ ತೊಗೊಂಡು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಕತೆ ಒಂದು ಔಟ್ಪುಟ್ ರೆಡಿ ಮಾಡಿದ್ಮೇಲೆ ಡೈರೆಕ್ಟರ್ಗೆ ಕತೆ ಹೇಳ್ಬಿಟ್ಟು ಅವರು ಪಾಲಿಷ್ ಮಾಡಿದ್ಮೇಲೆ ಹೀರೋಗೆ ಹೇಳಿರ್ತೀವಿ. ಹೀರೋ ಒಪ್ಕೊಂಡ್ಮೇಲೆ ಮುಂದಿಂದೆಲ್ಲ ಕಾರ್ಯಕ್ರಮ. ಜೋಡೆತ್ತು ಅನ್ನೋ ಹೆಸರಿಗೆ ತಕ್ಕಂತೆ ಕತೆ ಸಿದ್ಧವಾಗಿದೆ. ಕತೆಯಾದ್ಮೇಲೆ ಹೀರೋಗಳು ಯಾರು ಅನ್ನೋದು ಫಿಕ್ಸ್ ಮಾಡಲಾಗುತ್ತೆ. ಇನ್ನು ರಾಮಮೂರ್ತಿಯವರಿಗೆ ದರ್ಶನ್ ಅವರು ತುಂಬಾನೇ ಆತ್ಮೀಯರಾಗಿದ್ದರಿಂದ ಅವರನ್ನು ಇಟ್ಟುಕೊಂಡೇ ಕತೆಯನ್ನು ಹೆಣೆಯಲಾಗಿದೆ. ಡಿ-ಬಾಸ್ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಇನ್ನೊಂದು ನಾಯಕ ಯಾರು ಅನ್ನೋದನ್ನು ನಿರ್ಧಾರ ಮಾಡಲಾಗುತ್ತೆ ಎಂದು ರಾಮಮೂರ್ತಿಯವರು ಹೇಳಿದ್ರು. ಜೋಡೆತ್ತು ಅಂದ್ಬಿಟ್ಟು ಅದಕ್ಕೆ ತಕ್ಕಾಗಿರೋ ಕತೆ ರೆಡಿ ಮಾಡಿಸ್ತಾ ಇದ್ದೀನಿ. ಅದಾಗುತ್ತೆ. ಕತೆ ಆದಮೇಲೆ ಹೀರೋಗಳು ಯಾರು ಅಂತ ನಾನು ಡಿಸ್ಕಷನ್. ಈಗ ನಾವು ಕತೆ ಎಲ್ಲ ರೆಡಿ ಮಾಡಿ ಅವ್ರು ಹೀರೋ ಓಕೆ ಆದಮೇಲೆ ಅವ್ರದ್ದು ಡೇಟ್ಸ್ಗಳು ನೋಡಬೇಕು. ಅವ್ರದ್ದು 2-3 ಸಿನಿಮಾಗಳು ಇರಬೇಕೇನೋ, ಅದನ್ನು ನೋಡ್ಕೊಂಡು ಅವ್ರು ಯಾವಾಗ ಡೇಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಪ್ರಿಪೇರ್. ಇಲ್ಲ, ನನ್ನ ಮನಸ್ಸಲ್ಲಿ ದರ್ಶನ್ ಇಟ್ಕೊಂಡು ಕತೆ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕತೆ ಅವ್ರು ಒಪ್ಕೊಂಡ್ಮೇಲೆ ಇನ್ನೊಬ್ರು ಯಾರು ಹೇಗೆ ಏನು ಅಂತ ನೋಡಿ ಮಾಡ್ತಾರೆ. ಇನ್ನು ಜೋಡೆತ್ತು ಅಂದ್ರೆ ದರ್ಶನ್ ಆಗಿ ಯಶ್ ಅವರಿಗೆ ಹೇಳಲಾಗಿದೆ. ಹೀಗಾಗಿ ಅವರೇ ಚಿತ್ರದಲ್ಲಿ ಅಭಿನಯಿಸಿದ್ರೆ ಚೆನ್ನಾಗಿರುತ್ತೆ ಎನ್ನುವುದು ಅಭಿಮಾನಿ ವಲಯದ ಮಾತು. ಹೀಗಾಗಿ ಇನ್ನೊಂದು ನಾಯಕನ ಪಾತ್ರಕ್ಕೆ ಯಶ್ ಅವರನ್ನು ಟ್ರೈ ಮಾಡ್ತೀವಿ, ಅವರಲ್ಲಿ ಕೇಳ್ತೀವಿ. ಆಗಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಹುಡುಕ್ಲೇಬೇಕಾಗುತ್ತೆ ಎನ್ನುವುದು ರಾಮಮೂರ್ತಿ ಅವರ ಮಾತು. ನಾನು ಹೆಚ್ಚಿಗೆ ಇರೋದು ದರ್ಶನ್ ಇವ್ರ ಹತ್ರನೇ. ಅವ್ರ ಕತೆ ಒಪ್ಕೊಂಡ್ಮೇಲೆ ಇನ್ನೊಬ್ರು ಯಾರು ಏನು ಅಂತ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬಿಟ್ಟು ಈಗ ಹೀರೋಗಳೆಲ್ಲ ಯಾರು ಒಬ್ಬರನ್ನ ಹಾಕೊಂಡು ಮಾಡಿ ಟ್ರೈ ಮಾಡಿ ನೋಡ್ತೀವಿ. ಫಸ್ಟ್ ಅವ್ರನ್ನೂ ಕೇಳ್ತೀವಿ, ಅವ್ರ ಡೇಟ್ಸ್ಗಳು ನೋಡ್ತೀವಿ. ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅಂದಾಗ ಬೇರೆ ಯಾರು ಆಲ್ಟರ್ನೇಟ್ ಹುಡುಕ್ಲೇಬೇಕಾಗುತ್ತೆ. ಇನ್ನು ಈ ಹೆಸರು ಬರೋದಕ್ಕೆ ಮುಖ್ಯ ಕಾರಣನೇ ಮಂಡ್ಯ ಚುನಾವಣೆ. ಹೀಗಾಗಿ ಚುನಾವಣಾ ಅಖಾಡ ಚಿತ್ರದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಸಹಜ. ಇದಕ್ಕೆ ಉತ್ತರಿಸಿದ ರಾಮಮೂರ್ತಿ, ಇಲ್ಲ, ಚುನಾವಣೆಗೂ ಜೋಡೆತ್ತಿಗೂ ಸಂಬಂಧವೇ ಇಲ್ಲ, ಇದು ಸ್ನೇಹಿತರು ಅಥವಾ ಅಣ್ಣ ತಮ್ಮಂದಿರ ಕತೆ ಎಂದು ಹೇಳಿದ್ರು. ಇಲ್ಲ, ಚುನಾವಣೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಾಮೂಲಿ ಜೋಡೆತ್ತು ಅಂದರೆ ಯಾವ ರೀತಿ ಇರ್ತಾರೆ, ಅಣ್ಣ ತಮ್ಮದಿರು ಇರ್ಬೋದು, ಸ್ನೇಹಿತರು ಇರ್ಬೋದು, ಅವ್ರ ಮಧ್ಯೆ ಆಗು ಹೋಗುಗಳ ಬಗ್ಗೆ ಕತೆ ರೆಡಿ ಆಗ್ತಾ ಇದೆ. ಇನ್ನು ಈ ಚಿತ್ರ ಕರೋನಾ ಇಲ್ಲ ಅಂತಿದ್ರೆ ಈಗಾಗಲೇ ರಿಲೀಸ್ಗೆ ತಯಾರಾಗ್ತಿತ್ತು. 2 ವರ್ಷಗಳ ಹಿಂದೆ ರಿಜಿಸ್ಟರ್ ಆದ ಈ ಚಿತ್ರದ ಬಗ್ಗೆ ಸ್ವತಃ ದರ್ಶನ್ ಅವರೇ ಹೇಳಿದ್ರು. ರಾಮಮೂರ್ತಿ ಅವರ ಜೊತೆ ಸಿನಿಮಾ ಮಾಡ್ತೀನಿ ಎಂದು ತಿಳಿಸಿದ್ರು. ಅದೇನೇ ಇರಲಿ, ಈ ಚಿತ್ರಕ್ಕೆ ಒಂದು ಎತ್ತು ದರ್ಶನ್ ಅನ್ನೋದು ಕನ್ಫರ್ಮ್. ಇನ್ನೊಂದು ಎತ್ತು ಯಾರು, ಯಶ್ ಆಗ್ತಾರಾ ಗೊತ್ತಿಲ್ಲ. ನಿಮಗೆ ಡಿ-ಬಾಸ್ ಜೊತೆ ಯಾರು ಕೈ ಜೋಡಿಸಬೇಕು? ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.